ತುಳುನಾಡಿನಲ್ಲಿ ಆಷಾಢ ಮಾಸವನ್ನು ಆಟಿ ತಿಂಗಳು ಎಂದೇ ಕರೆಯಲಾಗುತ್ತದೆ. ಈ ತಿಂಗಳಲ್ಲಿ ಪ್ರಕೃತಿಯ ಆರಾಧನೆ, ಜನಪದ ಆಚರಣೆಗಳು ಮತ್ತು ಧಾರ್ಮಿಕ ನಂಬಿಕೆಗಳಿಗೆ ವಿಶೇಷ ಮಹತ್ವವಿದ್ದು, ಅವುಗಳಲ್ಲಿ ಕಳೆಂಜ ಆಚರಣೆ ಪ್ರಮುಖ ಸ್ಥಾನ ಪಡೆದಿದೆ. ಕಳೆಂಜನು ತಲೆಯ ಮೇಲೆ ಅಡಿಕೆ ಎಲೆ, ಕಾಡಿನ ಗಿಡಮರಗಳ ಎಲೆಗಳು ಹಾಗೂ ಬಣ್ಣ ಬಣ್ಣದ ಅಲಂಕಾರಗಳನ್ನು ಧರಿಸಿ ಕೈಯಲ್ಲಿ ಕೋಲು ಹಿಡಿದು ಮನೆ ಮನೆಗೆ ತೆರಳಿ ವಿಶೇಷ ಹಾಡುಗಳನ್ನು ಹಾಡುತ್ತಾನೆ. ಮನೆಯವರು ಕಳೆಂಚನನ್ನು ಗೌರವದಿಂದ ಸ್ವಾಗತಿಸಿ ಅಕ್ಕಿ, ತೆಂಗಿನಕಾಯಿ, ಧಾನ್ಯ, ಹಣ ಸೇರಿದಂತೆ ತಮ್ಮ ಶಕ್ತಿಗೆ ಅನುಗುಣವಾಗಿ ಕಾಣಿಕೆ ನೀಡುತ್ತಾರೆ. ಜನಪದ ನಂಬಿಕೆಯ ಪ್ರಕಾರ ಕಳೆಂಜ ಮನೆಗೆ ಭೇಟಿ ನೀಡುವುದರಿಂದ ದುಷ್ಟಶಕ್ತಿಗಳು ದೂರವಾಗಿ ಬೆಳೆ ಸಮೃದ್ಧಿಯಾಗುತ್ತದೆ, ಕುಟುಂಬದಲ್ಲಿ ಸುಖ ಶಾಂತಿ ಹಾಗೂ ಐಶ್ವರ್ಯ ನೆಲೆಸುತ್ತದೆ ಎಂಬ ವಿಶ್ವಾಸವಿದೆ. ಮಳೆಗಾಲದಲ್ಲಿ ಗ್ರಾಮೀಣ ಜನರ ಬದುಕಿನಲ್ಲಿ ಉತ್ಸಾಹ ತುಂಬುವ ಈ ಆಚರಣೆ ಪ್ರಕೃತಿ ಮತ್ತು ಕೃಷಿಯೊಂದಿಗೆ ಜನರ ನಂಟನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ. ಆಧುನಿಕ ಜೀವನ ಶೈಲಿಯ ಪರಿಣಾಮದಿಂದ ಕೆಲವು ಕಡೆಗಳಲ್ಲಿ ಕಳೆಂಜ ಆಚರಣೆ ಕ್ಷೀಣಿಸುತ್ತಿದ್ದರೂ ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕಾಸರಗೋಡು ಭಾಗಗಳಲ್ಲಿ ಇಂದಿಗೂ ಈ ಸಂಪ್ರದಾಯವನ್ನು ಸಂರಕ್ಷಿಸುವ ಪ್ರಯತ್ನಗಳು ನಡೆಯುತ್ತಿವೆ. ಜನಪದ ಸಂಘಟನೆಗಳು ಹಾಗೂ ಸಾಂಸ್ಕೃತಿಕ ವೇದಿಕೆಗಳು ಯುವ ಪೀಳಿಗೆಗೆ ಕಳೆಂಜ ಆಚರಣೆಯ ಮಹತ್ವವನ್ನು ಪರಿಚಯಿಸುವ ಮೂಲಕ ಈ ಪರಂಪರೆಯನ್ನು ಉಳಿಸುವ ಕಾರ್ಯದಲ್ಲಿ ತೊಡಗಿವೆ ಎನ್ನುತ್ತಾರೆ ಹಿರಿಯರಾದ ಸೋಮಪ್ಪ ಸುರಳಿಮೂಲೆ. ಕಳೆಂಜವು ಕೇವಲ ಒಂದು ಜಾನಪದ ವೇಷಧಾರಿಯಲ್ಲ, ತುಳುನಾಡಿನ ಸಂಸ್ಕೃತಿ, ಪ್ರಕೃತಿ ಆರಾಧನೆ ಮತ್ತು ಸಾಮಾಜಿಕ ಸಾಮರಸ್ಯದ ಪ್ರತೀಕವಾಗಿದ್ದು, ಆಟಿ ತಿಂಗಳ ವಿಶೇಷತೆಯನ್ನು ಸಾರುವ ಅಮೂಲ್ಯ ಪರಂಪರೆಯಾಗಿದೆ. ಆಟಿ ತಿಂಗಳಲ್ಲಿ ಕಳೆಂಜನನ್ನು ಭೂಮಿಗೆ ಕರೆತರುವುದಕ್ಕೆ ಪುರಾಣ ಪ್ರಸಿದ್ಧವಾದ ಹಿನ್ನೆಲೆ ಇದೆ ಎಂದು ತಿಳಿಸುತ್ತಾರೆ. ವರ್ಷ ಆಟಿದ ತಿಂಗಳು ಆಟಿ ಕಳೆಂಜ ಪುನಃ ಒಂಜಿ ಕಾರ್ಯಕ್ರಮ ಪ್ರಗತಿರಿದೀವಂದ ಸುಮಾರು ವರ್ಷದ ಬುಕ್ಕ ಬಾಕಿ ಆದಿತ್ತಲ್ಲ ಇನ್ನು ಮುಂದುವರೆಸೋಣ ಜನ ಅವಕಾಶ ಊರ್ದಾಗ್ಲು ಮಾತಾಡಗಳಿಗೆ ಸಹಕಾರ ಕೊರಡಿದ್ದು ಈ ಆಟಿಕರಂಜನಿಗೆ ಪ್ರಾರಂಭ ಅಂತ ಆಟಿಕರಂಜನ ದಾಯಿ ಆಗಿ ಆಟಿ ತಿಂಗಳೇ ಕೊಂಡ ಒಂಜಿ ಬಾರಿ ಮಲ್ಲೊಂಜಿ ಹಿನ್ನೆಲೆ ಉಂಡು. ಬೇರೆ ಬಲಿಚಕ್ರವರ್ತಿನ ವಿಷ್ಣುದೇವರು ವಾಮನಾವತಾರಡು ಭೂಮಿಗೆ ತಾರ್ತಾನ ಜನ ಕೊರ್ತುಡು ಆರ್ನಂಜು ಕುರುಹು ಒರಿಯೋಡು ಪಂಪಣ ಉದ್ದೇಶದಿಂದ ಆರು ಭೂಮಿಡು ಅವೇ ರೂಪಡು ಉಂತುವೇರು ಉಂತನ ಜನ ಪೊರ್ತುಡು ಘಟ್ಟದ ಮಿತ್ತಿಡ್ದು ಅವೇತೋ ದೈವಲು ಮಲ್ಲ ದೈವಲು ಘಟ್ಟ ಜಪ್ಪಣ ಜನ ಪೊರ್ತುಡು ಕಲೆಂಜಿ ನಾರೂಪಡೆಂತನ ಜನ ವಿಷ್ಣುದೇವರು ಮರತಟ್ಟು ಅಂತ ಇಪ್ಪೇರು ದೈವಲನ್ನು ತೀನ ಜನ ಆಟಿ ಕಲೆಂಜ ಪಂಪಣ ಜನ ಈ ನಾಮಾಂಕಿತನ ಪಡೆಂಜಿನ ಆ ವಿಷ್ಣುದೇವರು ಬೆಳಿಪೇರ ತುಪ್ಪೇರು ಬೆಳಿಪಿನಾಗ ಮಾತ ದೈವಲ್ಲ ಅಡ್ಡ ಕಟ್ಟುವ ಇದಾಯ ಬೆಳಿಪಿನ ಈ ಎಂಗ್ಲನ ದುಂಬು ಈ ಭೂಮಿಡಿ ಉಂತು ಇತ್ತ ಬಲಿ ಪೂರ್ತಿಂದ ಮಾಡೋದಂತಾರೆ ಅತ್ತಂಜಿಗ್ಲಂತೂ ನಂಗೆ ಪೋಡಿಗೆ ಹಾಕೊಂಡು ಈಗ ಮಲ್ಲ ಆಣಿ ಕಟ್ಟಂದಾರ ಕೈಟ್ ಕಡ್ಸಾಲೆ ಬುಕ್ಕ ಸುರಿಯೆ ಬಿರು ಪಗರಿ ಮತ್ತು ಹೊತ್ತಂದಾರೆ ಹಿಂಗೆ ಪೋಡಿಗೆ ಹಾಕೊಂಡು ಈಗ ಹೆಂಗೆ ಬೆಲಿಪುಣೆ ಕೈಟ್ ದೊಂದಿ ಮತ್ತು ಉಂಡು ಬಂಡೇರು ಇಜಿ ಬಲಿಪೇರ ಬಲ್ಲಿ ಎಂಗ್ಲಡ್ ತುಂಬ ಇತ್ತು ನಡೆದಾದಿ ಈ ಭೂಮಿಡಿ ಈ ಬೂಡು ನಡೆದ ಬಾರಿ ಮಲ್ಲ ಕಾರ್ಯ ಉಂಡು ಬಂದ್ಪೇರು ಅಪ್ಪ ಜನದ ಅಪ್ಪನ ಕಾರ್ಯ ಜನ ಬಂದಾಗ ಅದೆಲ್ಲ ಎಂಗ್ಲೆಗೆ ಈ ಪರಶುರಾಮ ಸೃಷ್ಟಿಡು ತುಳುನಾಡು ಬಣ್ಣ ಈ ಜಾಗಡು ದೇವಸ್ಥಾನ ಕಟ್ಟದು ಕೆಲವು ದೀವಲೆಗೆ ಕೊಡಿಯೇರಿದ ನೇಮ ಉಚ್ಚ ಅನ್ನಂದ ಕೆಲವು ದೀವಗಳು ಇಲ್ಲಲ್ಲಿ ಕೈಲಿ ಕಟ್ತದೆ ನೇಮ ಕೊರಪೇರು ಅಂಚನೆ ಗುತ್ತುಡು ಗ್ರಾಮಡು ಇಲ್ಲೆಚ್ಚಿಡು ದೈವಲ ನೆಲೆ ಊರಂಚನ ಪುರ್ತುಡು ಈ ಆಟಿ ತಿಂಗಳು ದೈವದ ರೂಪಡಾದ ಈ ಬರುಡು ಬಂಡದು ದೈವಲು ಒಂಜಿ ಆಶ್ವಾಸನೆ ಕೊರಪೇರು ಎಂಕ್ಲ ಸಾಧಾರಣ
ಪತ್ತನಾಜ ಮುಟ್ಟ ದೀವಲ್ನ ನರ್ತನ ಸೇವೆ ಅನ್ನಂಡ ಐಡ್ಬುಕ ನರ್ತನ ಸೇವೆ ದೀವಲ್ನ ಆಯರಚ್ಚಿ ಐದು ಬುಕ್ಕ ದೀವಲು ಗುಡಿ ಗೋಪುರಡು ಮನೆ ಮಂಚಮಡು ಆಸಿನ ರಾದಿತ್ತ ಆಟಿ ದಿಂಗೋಲು ಪಂಪಣಂಚಿನ ಭಾರಿ ಮಲ್ಲ ಈ ತುಳುನಾಡು ಒಂದು ಬರಗಾಲದ ಕಾಲ ಬರ್ಪುಂಡು. ಈ ಪುರಾತನ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಬರುತ್ತಿರುವವರು ಸೋಮಪ್ಪ ಸುರುಳಿಮೂಲೆ ಅವರ ಪುತ್ರ ಮೆಕ್ಯಾನಿಕಲ್ ಡಿಪ್ಲೊಮೊ ಪದವೀಧರ ಕೆಎಸ್ ತಿಲಕ್ರಾಜ್. ವಿದ್ಯಾವಂತರಾಗಿದ್ದರೂ ತಮ್ಮ ಸಂಸ್ಕೃತಿ ಮತ್ತು ಜನಪದ ಪರಂಪರೆಯ ಮೇಲಿನ ಅಭಿಮಾನದಿಂದ ಅವರು ಆಟಿ ಕಳೆಂಜ ವೇಷ ಧರಿಸಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಸಂಚರಿಸುತ್ತಿದ್ದಾರೆ. ಅಕಲ್ಕೊರ್ನ ಜನ ಪಲವಸಂದೊಂದು ಹರಿಬಾರಣದೊಂದು ಇಲ್ಲಡೆ ಬರಡು ಬತ್ತದ ಬಯ್ಯದ ಪೊರ್ತೊಡು ಬೆರಿಪಿನ ಕಾಲಕ ಪಯ್ಯನೆಂಚ ಬೆರಡು ಬಾಗಿ ದೀವಲೆ ಗಂಡ ಪೂನೀರು ಪತ್ತನೆ ಅಂತ ಮನ್ಪೇರು ನೇಮದ ಕಡೆತ ಪೊರ್ತೊಡು ಅರಿಕ ಗಿಂಡೆಗೆ ಅರಿಬಾರ್ದು ನೇಮ ಬೆರಿಪಿನ ಮನ್ಪೇರು ಅವ ಕಲೆಂಜೆಂಚ ಬೆರಿಪಿನ ಬಂಡ ಬಯ್ಯದ ಪೊರ್ತೊಡು ನಿಕ್ಕು ಎಂಕ್ಲೆಗೆ ಬಾರದೆರಟೆ ಅಗಿಲ್ ಬಲಸನ ನಾನು ನಿಕ್ಕು ಸರಳಿದೆರಟೆ ಅಗಿಲ ಬಂಡ ಊರ್ದಗಳು ಕೊರನಂಚಿನ ಉಪ್ಪು ಮುಂಚಿ ಪುಳಿ ಮಂಜಳು ಅಂಚನೆ ಬಾರ್ ನಿನ್ನ ಮಾತ ಇರಟ್ಟು ಬಲಸದು ಕೈ ಮುಗಿಯುಡು ಏರು ಬಂಡ ಏರು ನಾನು ಕಲೆಂಜರು ರೂಪಡು ಕಟ್ಟದ ನಲಿಕೆ ಜನ ಕೊಣಪೇರ ಆಗಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾರೆ ಊರದ ಮಾರಿನ ಪೂರ ಈ ಕಲೆಲ್ಲ ಅವನದು ಅಕ್ಕ ಅರಿಕೆ ಮಾಡ್ತಾರೆ ಅರಿಕೆ ಮಂತಿ ಬುಕ್ಕ ಈ ಅಲ್ಪ ಆ ಕಲೆಂಜ ಊರದ ಮಾರಿನ ಪೂರ ಕಳೆ ಓಡು ಬಣದು ಅಂತ ದೈವಲು ಕೊರನಂಚನ ವಾರ ಪ್ರಕಾರ ಆಟಿ ಇಂಗೊಳ್ಳು ಪ್ರತಿ ಇಲ್ಲೆಲ್ಲ ತುಳುನಾಡದ ಪರಶುರಾಮ ಸೃಷ್ಟಿ ನಾಗ ದೇವರ ನಡಿಟ್ಟು ಆ ಒಂದು ಕಾರ್ಯ ನಡತುಂಡು ಕಲೆಂಜಾಗ ಬಾರ್ನೆ ಪನ್ಪಣಂಜಿ ಅಂಡ ಮನಸ್ಸು ಮತ್ತು ಮನ್ಪಣಂಜಿನ ಒಂಜಿ ಕಟ್ಟುಕಟ್ಟಲೈತ ಮಂತೊಂದುಂಡು ಅಂಡ ಬಾರ್ನೆ ಪನ್ಪಣಂಜಿ ಇಲ್ಲಕ್ಕಿದ ಕೊರನಂಚಿನೇ ಆವಾರ ಆ ಉಪ್ಪು ಮುಂಚಿತಂದು ಎಂಕ್ಲ ಕಡೆಯತ್ತ ಹೊರತುಗು ಕಲೆಂಜ ಪೂರ ಮುಗಿ ನಡೆದು ಕಲೆಂಜ ಪೂಜೆಯ ಪನ್ಪಣಂಜಿ ಕಾರ್ಯಕ್ರಮ ಎಂಕ್ಲ ಮಂತೊಂದುಲ್ಲ ಅವು ಎಂಕ್ಲ ಇಲ್ಲಾಡು ಏರು ಕಲೆಂಜ ಕಟ್ಟಿಯನ ಆಯನ ಪರಿಶುದ್ಧವಾದ ಮೀಪಾದು అని మీ పద అది దెంజిల పిలత్తారల ఊరు దగ్గర కొరన పిలత్తారిన ఉప్పు ముంచెల్న కొనదు కచ్చిపమ్మంతది దెంజిల కైపల కట్ ಒಂದಲ್ಲ పిలత్తార పడ కచ్చిపంత ಓಡುಪಾಳೆ ಮಂತది వీళ్ళದ ಪಿಜೈ ಜಾಲ್ಡುಕೊಳ್ಳದ ಪೂಜೆ ಮನ್ಪೇರುಂಡು ಆ ಪೂಜೆ ಬಂತಡಕ ఆయన ಬಂಜಿಸು ಕಷ್ಟ ರೋಗ ರುಜಿನ ಪೂರ ఆయనಲ ಕಡಿಮೆ ಆಗ್ಬಿಡುದು ಯಾಕಂದ್ರೆ ಆತನ ಊರ್ದ ಪೂರ ಮಾರಿಲ್ಲ ఆయన ಒಟ್ಟಿಗೆ ಬರ್ಪಣಂಚನಂಜಿ ಲಕ್ಷಣಗಳು ಇತ್ತುಂಡು ಅಂಚದ ಆ ಬರಿಯರ ಬಲ್ಲಿ ಬಣ್ಣದು ಊರ್ದ ಮಾರ್ಲ ಕಲೆ ಆಯಲ ಸುಭಿಕ್ಷೆ ಆದಿಪ್ಪುಡು ಮಾತೆಲ್ಲ ಎಡ್ಡೆ ಬಣ್ಣದು ಆ ಒಂಜಿ ಪೂಜೆ ಮಂತಡಕ ఆయన ಬಂಜಿಸು ಪೂರ ಕಮ್ಮಿ ಆದ ಆ ಎಡ್ಡೆ ಹಾಪಿ ಅಡಕ ಊರ್ಲ ಎಂಗ್ಲಾಗಿ ಎಡ್ಡೆ ಅವನು